ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆದ ವಿವರ ಗಂಗೊಳ್ಳಿ ಮೀನುಗಾರಿಕಾ ಬಂದರಡು ಕಟ್ಟೊಂದಿತ್ತಿನ ಜೆಟ್ಟಿ ಬೆಚ್ಚಿದ ಬೋರ್ನ ಬಗೆಟ್ ಸಂಬಂಧಪಟ್ಟಿನ ಇಲಾಖೆ ಹಿಡಿದು ತನಿಖೆ ನಡಪಾವೊಂದುಂಡು ಮೀನುಗಾರಿಕೆ ಮಂತ್ರಿ ಎಸ್ ಅಂಗಾರ ಪಂತೆರ್ ಆರು ಗಂಗೊಳ್ಳಿ ಮೀನುಗಾರಿಕಾ ಬಂದರಿಗೆ ಭೇಟಿ ಕೊರ್ತು ಸಭೆ ನಡೆಪಾಯಿರು. ಒಡಿಪು ಜಿಲ್ಲೆ ಗಂಗೊಳ್ಳಿ ಮೀನುಗಾರಿಕಾ ಬಂದರಡು ಕಟ್ಟೊಂದುಪ್ಪುನ ಜೆಟ್ಟಿ ಬಿಚ್ಚಿದ ನೆಂತುಯರೆ ರಾಜ್ಯದ ಮೀನುಗಾರಿಕೆ ಮಂತ್ರಿ ಎಸ್ ಅಂಗಾರ ಭೇಟಿ ಕೊಡ್ತಿದ್ದಾರೆ. 150 ಮೀಟರ್ ದೆಚ್ಚ ಉದ್ದಗೂ ಜೆಟ್ಟಿ ಬಿಚ್ಚಿದ ಅಲ್ಪದ ಮೀನುಗಾರರು ಅಕ್ಲಿಗೈನ ಕಷ್ಟ ನಷ್ಟದ ಬಗೆಟ್ ಮಂತ್ರಿಯರಡ ಪಣ್ಣೊಂದು ಇಂದಿಕ್ಕೆ ಸೀದಾ ಜವಾಬ್ದಾರಿ ಇಲಾಖೆ ಬೊಕ್ಕ ಗುತ್ತಿಗೆದಾರರೆಂದು ದೂರಿಯರು. ಜೆಟ್ಟಿ ಬಿಚ್ಚಿದ ಬೂರ್ನ ಬಗೆಟ್ ಸಂಬಂಧಪಟ್ಟಿನ ಇಲಾಖೆ ಹಿಡಿದು ತನಿಖೆ ನಡಪಾವುಂಡು ಇಲಾಖೆದ ಅಧಿಕಾರುలు ತಪ್ಪು ಮಲ್ತದರೆಂದು ತೋಜಿಂಡ ದಾಕ್ಷಿಣ್ಯದಂತೆ ಕ್ರಮ ನೊಂದು ಮಂತ್ರಿ ಎಸ್ ಅಂಗಾರ ಮೀನುಗಾರರಿಗೆ ಪಾತೆರ ಪಂಡ್ಯರು. ಐದು ಬೊಕ್ಕ ಮಂತ್ರಿಯರು ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರಿಯರು. ಬೈಂದೂರು ಶಾಸಕರು ಬಿಎಂ ಸುಕುಮಾರ ಶೆಟ್ಟಿ, ಜಿಲ್ಲಾಧಿಕಾರಿ ಕೂರ್ಮರಾವ್, ತಹಸೀಲ್ದಾರ್ ಕಿರಣ್ ಬೋರಯ್ಯ, ಬಿಜೆಪಿ ಬೈಂದೂರು ಮಂಡಲ ಗುರುಕಾರ್ಯರು ದೀಪಕ್ ಕುಮಾರ್ ಶೆಟ್ಟಿ, ಗಂಗೊಳ್ಳಿ ಪ್ರಾಥಮಿಕ ಮೀನುಗಾರರ ಸಹಕಾರಿ ಸಂಘದ ಗುರುಕಾರ್ಯರು ಸದಾಶಿವ ಕಾರ್ವಿ, ಮೀನುಗಾರಿಕಾ ಇಲಾಖೆದ ಅಧಿಕಾರಿಗಳು, ಮೀನುಗಾರ ನಾಯಕರು, ಪೊಲೀಸ್ ಇಲಾಖೆದಕ್ಕೂ ಸಾರ್ವಜನಿಕರು ಈ ಪೊಟ್ಟುಡಿದ್ದರು. ನಾವು ಫೈಲಿಂಗ್ ಮಾಡಿಕೊಂಡು ಅಲ್ಲಿಂದಲೇ ಎಬ್ಬಿಸಿಕೊಂಡು ನಾವು ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೇಳಿದ ತಕ್ಷಣ ಮೀನುಗಾರರಿಗೂ ಕೂಡ ಆ ರೀತಿಯ ವಿಶ್ವಾಸ ಬಂತು. ಅದಕ್ಕೋಸ್ಕರ ನನ್ನ ಒಂದು ಅನುಭವದ ಪ್ರಕಾರ ಯಾವುದೇ ಒಂದು ಟೆಕ್ನಿಕಲ್ ಮಾಹಿತಿಗಳಿರ್ಬೋದು, ಅದು ಇಂಜಿನಿಯರಿಗೆ ಎಷ್ಟೇ ಗೊತ್ತಿದ್ದರೂ ಕೂಡ ಲೋಕಲ್ ಮೀನುಗಾರರಲ್ಲಿ ಕೂಡ ಒಂದಷ್ಟು ಅನುಭವಗಳಿದೆ. ಆ ರೀತಿಯ ಅನುಭವವನ್ನು ಪಡ್ಕೊಂಡು ಅಲ್ಲಿ ನಾವು ಯಾವ ರೀತಿಯ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡಾಗ ಶಾಶ್ವತವಾದ ಮತ್ತು ಹೆಚ್ಚು ಕಾಲ ಬಾಳ್ವಿಕೆ ಬರುವಂಥ ಕಾಮಗಾರಿಯನ್ನು ಹೇಗೆ ನಿರ್ಮಿಸ್ಬೋದು ಅನ್ನತಕ್ಕಂಥ ಯೋಚನೆಯನ್ನು ಮಾಡಿದರೆ ಇವತ್ತು ಮಾಡುವಂಥ ಕಾಮಗಾರಿ ಕೂಡ ಅದು ಹೆಚ್ಚಿನ ಒಂದು ಕಾಲ ಬಾಳ್ವಿಕೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು. ಆ ದಿಕ್ಕಿಂದಲೂ ಕೂಡ ನಾನು ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಬಸ್ ಬೊಕ್ಕ ಬೈಕ್ ಎಡ್ತಿದ್ದು ಬೈಕ್ ಬಿಡೊಂದಿತ್ತಿನರಿಗೆ ಜೋರದ ಪೆಟ್ಟಾಯಿನ ಸಂಗತಿ ಬಂಟ್ವಾಳ ತಾಲೂಕದ ಜಕ್ರಿ ಬೊಟ್ಟುಡು ನಡೆತದೆ. ಪೆಟ್ಟಾಯಿನರು ಬೆಳ್ತಂಗಡಿದ ಮೊಹಮ್ಮದ್ ಸುಹೇಲ್ ಆದಿತ್ತಿದ್ದು ಅರಿನ ಆಸ್ಪತ್ರೆಗೆ ಸೇರಿಸಾತಿರು. ಬಂಟ್ವಾಳ ತಾಲೂಕದ ಜಕ್ರಿಬೊಟ್ಟುಡು ಬಸ್ ಬೊಕ್ಕ ರಡ್ಡು ಚಕ್ರದ ಗಾಡಿ ಎಡ್ತದ ಬೆಳ್ತಂಗಡಿದ 40 ವರ್ಷ ಪ್ರಾಯದ ಮೊಹಮ್ಮದ್ ಸುಹೇಲ್ ಪನ್ಪನರಿಗೆ ಜೋರದ ಪೆಟ್ಟಾದ ಆಸ್ಪತ್ರೆ ಸೇರಿದರ. ಬಂಟ್ವಾಳ ತೀರ್ಥ ಪೇಂಟಿಗೆ ಬತ್ತದ ಬೆಳ್ತಂಗಡಿಗೆ ಪೋಪನ ಪುರ್ತಡು ಜಕ್ರಿಬೊಟ್ಟು ಪೇಂಟೆಡ್ ಈ ಅವಘಡ ನಡೆತದ. ಬಂಟ್ವಾಳ ಪೇಂಟೆಡ್ ಜಕ್ರಿಬೊಟ್ಟು ಜಂಕ್ಷನ್ ಬಾಗೋಡು ಧರ್ಮಸ್ಥಳ ಮಾರ್ಗಗೂ ಪಿಜರ್ನ ಬರಟು ಅವಘಡ ನಡೆತದನಂದು ತೂಯಿನಕ್ಲು ಮಾಹಿತಿ ಕೊಡ್ತಾರ. ಒಂದೊಂಜಿ ಅವೈಜ್ಞಾನಿಕ ತಿರ್ಗ ಸಾಧಿತದ ಪಾಕಸರ್ತಿ ಮುಲ್ಪ ಗಾಡಿಲು ಗುದ್ದುದು ಜೀವ ಪೊತ್ತುನಂದು ತಿರಿದು ಬೈದಂಡ. ಅಗತ್ಯ ದಾಂತಿನ ಮಾರ್ಗುಲೆಡು ಮಾರ್ಗ ಹಂಸಲೇನು ಪಾಡ್ನ ಬದಲು ಇಂಚಿನ ಮಾರ್ಗುಡು ಹಂಸ ಪಾಡ್ಯರೆ ಸಾರ್ವಜನಿಕರು ಒತ್ತಾಯ ಮಲ್ದಿರ. ಪೆಟ್ಟಾಯಿ ನಕ್ಲಿನ ಕುಡ್ಲದ ಆಸ್ಪತ್ರೆಗೆ ಪಾಡ್ದಂಡು ಮೇಲ್ಕರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಮಂಗಳೂರು ಶಾರದೋತ್ಸವ ಶತಮಾನೋತ್ಸವ ಆಚರಣೆದ 4ನೇ ದಿನ ಗುರುವಾರ ಕೇಂದ್ರದ ದುಂಬುದ ಮಂತ್ರಿ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಂಗಳೂರು ದಸರಾ ಉತ್ಸವದ ಸಾರಥಿ ಬಿಜನಾರ್ದನ ಪೂಜಾರಿಯರು ಭೇಟಿ ಕೊರಿಯರು. ಶ್ರೀಮತಿ ಮಾಲತಿ ಬಿಜೆ ಪೂಜಾರಿ ಬೊಕ್ಕ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್ ಒಟ್ಟುಗಿದ್ದರು. ಕುಟ್ಲ ಕಾಷ್ಟಿಡ್ದ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನೆಲೆಟ್ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ ಆಚರಣೆ ನಡೆದುಂದಿದ್ದದು. 4ನೇ ದಿನ ಗುರುವಾರ ಕೇಂದ್ರದ ದುಂಬುದ ಮಂತ್ರಿ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಂಗಳೂರು ದಸರಾ ಉತ್ಸವದ ಸಾರಥಿ ಬಿಜನಾರ್ದನ ಪೂಜಾರಿಯರು ಭೇಟಿ ಕೊರಿಯರು. ಜನಾರ್ದನ ಪೂಜಾರಿ ಬೊಕ್ಕ ಶ್ರೀಮತಿ ಮಾಲತಿ ಜೆ ಪೂಜಾರಿಯರು ಬರವು ತಪ್ಪೆ ಸರಸ್ವತಿ ಶ್ರೀ ಶಾರದಾಂಬೆಗೆ ಕೈ ಮುಗಿದು ಆಶೀರ್ವಾದ ನಟ್ಟೊಂದು ಪ್ರಸಾದದ ತೊಂಡೆರ. ಆಚಾರ್ಯ ಮಠದ ಪಂಡಿತ ನರಸಿಂಹಾಚಾರ್ಯರ ಮಾಲತಿ ಪೂಜಾರಿಯರಿಗೆ ಸೀರೆ ಕುಡಿದು ಮರ್ಯಾದೆ ಮಲ್ತೆರ. ಶಾರದೋತ್ಸವ ಶತಮಾನೋತ್ಸವದ ನಿಂಪುದ ಕಾಣಿಕೆ ಕೊರಿಯರ. ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಈ ಪೊರ್ತುಡು ಒಟ್ಟುಗಿತ್ಯರ. ಜನಾರ್ದನ ಪೂಜಾರಿಯರ ಪಾತಿರ್ದು ಕುಡ್ಲ ಶಾರದೋತ್ಸವ 100ನೇ ವರ್ಷದ ಆಚರಣೆಗೆ ಶ್ರೀ ಶಾರದಾಂಬೆ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ದೇವಿನ ಅನುಗ್ರಹ ಪಡೆದು ಎಡ್ಡೆಪು ಬೈಕ್ಯರ. ಡಾಕ್ಟರ್ ಉಮಾನಂದ ಮಲ್ಯ, ಅಡಿಗೆ ಬಾಲಕೃಷ್ಣ ಶೆಣೈ, ವಿಠಲ ಆಚಾರ್ಯ ಇಂಚ ಶಾರದೋತ್ಸವ ಶತಮಾನೋತ್ಸವ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿದ್ದರು.
ಅವರನ್ನು ದೇವರು ಇಲ್ಲಿ ಬಂದು ನೆಲೆಸಿದ್ದಾನೆ. ಇದನ್ನು ಬೆಳಗಿಸುವಂತಹ ಕೆಲಸ ನೀವೆಲ್ಲರೂ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಕೂಡ ಕ್ಷಮಿಸುವುದಿಲ್ಲ, ನನ್ನನ್ನು ಕೂಡ ಕ್ಷಮಿಸುವುದಿಲ್ಲ. ದೇವರು ಒಳಗಿದ್ದವರು ಎಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಆ ದೇವರ ನಾನು ಪ್ರಾರ್ಥನೆ ಮಾಡಬೇಕು. ಕರ್ನಾಟಕನು ಪಿಎಫ್ಐ ಫಿನಾನ್ಷಿಯಲ್ ಹಬ್ ಮಲ್ತಿದಿನಿ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ್ ಪಿಎಫ್ಐ ಕಾರ್ಯಕರ್ತರನ್ನು ಕೇಸ್ ವಾಪಸ್ ದೆತ್ತು ಅವರ ಸಿಎಫ್ಐ ಬುಲೆಯರ ಕಾರಣ ಆನಂದ್ ಕೇಂದ್ರದ ಕೃಷಿ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತಿರು ಆರು ಒಡಿಪುಡು ಸುದ್ದಿಗಾರರು ಪಾತಿರಿಯರು. ಕೇಂದ್ರ ಕೃಷಿ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಉಡಿಪುಡು ಸುದ್ದಿಗಾರರ ಪಾತಿರ್ದು ಕರ್ನಾಟಕನು ಪಿಎಫ್ಐ ಹಬ್ ಮಲ್ತಿದಿನಿ ಸಿದ್ದರಾಮಯ್ಯರ್ ಅಕ್ಲಿನ ಕೇಸ್ ಪಿರದಿತ್ತು ನಡೆದವರ ಸಿಎಫ್ಐ ಬುಲಿಯರ ಕಾರಣ ಆಂಡ್ ಪಿಎಫ್ಐ ದೇಶದ್ರೋಹದ ಕಾರ್ಯಲೆಡ್ ಸೇಡ್ದಿತ್ತಂಡ್ ಭಯೋತ್ಪಾದಕ ಕಾರ್ಯಲೆಗೆ ತರಬೇತಿ ಕೊರೊಂದಿತ್ತಂಡ್ ಸಾಮಾಜಿಕ ಜಾಲತಾಣಲೇನು ಬುಡ್ಚಾಂದನಿಗೆ ಗಳಸದ ಈ ಕಾರ್ಯ ಮಲ್ತೊಂದಿತ್ತಂಡ್ ಎನ್ಐಎ ಮೂಜಿ ವರ್ಷ ಸಾಕ್ಷಿ ದಾಖಲೆ ಒಟ್ಟು ಮಲ್ತದೆ ಇತ್ತ ಸಂಘಟನೆನ ನಿಷೇಧ ಮಲ್ದನಂದು ಪಂಡಿರ ದೇಶದೊರ್ಮಿಡ್ ಪಿಎಫ್ಐ ಆಸ್ತಿ ಮುಟ್ಟುಕೋಲ್ ಪಾಡ್ಯರ ಗೃಹ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತುಂಡು ಭಾರತಗೂ ಬಲತಾಂತಿನ ಚಮಲ್ಪನವು ಪಿಎಫ್ಐ ಉದ್ದೇಶ ಆದಿತ್ತಂಡ್ ಭಾರತಡು ಇತ್ತೊಂದು ಮಾತಾ ಸವಲತ್ತು ಪಡೆದು ದೇಶ ವಿರೋಧಿ ಕೆಲಸ ಮಲ್ಪನವು ಅಪರಾಧ ಎಸ್ಟಿಪಿಐ ಒಂಜಿ ರಾಜಕೀಯ ಪಕ್ಷ ಆದಿತ್ತದ ಐತಮಿತ್ತ ಕ್ರಮದೆತ್ತೊಂಡಾಯಿನವು ಓಟುದಾಯಕ ಅಂದು ಆರ್ಪಂಡಿರ ಆರ್ಎಸ್ಎಸ್ ನಿಷೇಧ ಮಲ್ಪುಡ ಪನ್ಪನ ಬೇಡಿಕೆದ ಬಗೆಟ್ ಆರ್ ಪ್ರಸ್ತಾಪ ಮಲ್ತದ ಆರ್ಎಸ್ಎಸ್ ಬಗೆಟ್ ಪ್ರಶ್ನೆ ಮಲ್ಪನ ಅಧಿಕಾರ ಅರ್ಹತೆ ಕಾಂಗ್ರೆಸ್ ಪಕ್ಷಗೂ ಇಜ್ಜಿ ಓಡುಗು ಒಚ್ಚಿನ ಇದಂತಿನ ಪಕ್ಷ ಒಂದು ಶೋಭಾ ಕರಂದ್ಲಾಜೆ ಪಂಡೆರ ಭಾರತನು ಓಲ್ ಪಾಲ್ ಮಲ್ತದೆರ ಔಲ್ ಪೋದು ಭಾರತ ಜೋಡೋ ಮಲ್ಪಡಂದು ಪಂಡಿನ ಶೋಭಾ ಕರಂದ್ಲಾಜೆ ತನ್ನ ಬಗೆಟ್ ಕುತಂತ್ರ ಮಲ್ತೊಂದುಲ್ಲೇರ ಅಪಪ್ರಚಾರ ಉಂತಾಲೆಂದು ಕೇನುಂಡೆರ. ಒಂದು ರೀತಿಯ ವಿಕೃತ ಮಾನಸಿಕತೆ ಮತ್ತು ಭಾರತವನ್ನ ಒಳಗೊಳಗಡೆ ಷಡ್ಯಂತ್ರ ಮಾಡಿ ವೀಕೆಂಡ್ ಮಾಡೋಕ್ಕೆ ಅದನ್ನು ಸಡಿಲತೆ ಮಾಡೋದಕ್ಕೆ ಏನು ಮಾಡಬೇಕು, ನಮ್ಮ ಮಧ್ಯೆನೇ ಕೋಮು ಸಂಘರ್ಷ ಸೃಷ್ಟಿ ಮಾಡಬೇಕು, ಇದಕ್ಕೆಲ್ಲದಕ್ಕೂ ಕೂಡ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡ್ತಾ ಬಂದಿದೆ. ಅದಕ್ಕಾಗಿ ಇವತ್ತು ಆ ಸಂಘಟನೆ ನಿಷೇಧ ಆಗಿದೆ. ಈ ಸಂಘಟನೆ ನಿಷೇಧ ಆಗೋದು ಮಾತ್ರ ಅಲ್ಲ, ಈ ರೀತಿಯ ಮಾನಸಿಕತೆ ಹೋಗಬೇಕು ಅಂತ ಮಾನಸಿಕತೆ ಅವರಿಗೆ ಭಯ ಹುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಭಾರತದ ನೆಲದಲ್ಲಿ ಇದ್ದು, ಭಾರತದ ಗಾಳಿ ಕುಡಿದು, ಭಾರತದ ಅನ್ನ ತಿಂದು, ಭಾರತದ ನೀರು ಉಪಯೋಗಿಸಿ, ಭಾರತದ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಭಾರತದ ವಿರುದ್ಧ ಮಾತಾಡುವಂಥ ಮಾನಸಿಕತೆಯನ್ನು ನಾವು ಕ್ರಶ್ ಮಾಡುವಂಥದ್ದು ಆಗಬೇಕು. ಅದಕ್ಕೆ ಕಡಿವಾಣ ಹಾಕುವಂಥದ್ದು ಆಗಬೇಕಾಗಿದೆ. ಆ ರೀತಿಯ ಕೆಲಸವನ್ನು ಖಂಡಿತ ಕೇವಲ ಸರ್ಕಾರದ ಕೆಲಸ ಅಲ್ಲ. 135 ಕೋಟಿ ಜನಸಂಖ್ಯೆಯ ಮಧ್ಯ ಕೇವಲ ಪೊಲೀಸರು ಎನ್ಐಎ ಬೆರಳಕೇಣಿಯಷ್ಟು ಜನ ಕೆಲಸ ಮಾಡೋದಕ್ಕಾಗಲ್ಲ. ನಾವೆಲ್ಲರೂ ಕೂಡ ಜಾಗೃತ ನಾಗರಿಕ ಸಮಾಜ ಒಟ್ಟಾಗಿ ಇಂಥ ಮಾನಸಿಕತೆ ಇರುವಂಥ ವ್ಯಕ್ತಿಗಳನ್ನು ಪತ್ತೆ ಮಾಡೋದಕ್ಕೆ ಬೇಕಾದಂತ ಮಾಹಿತಿಯನ್ನು ಕೂಡ ಕೊಡಬೇಕು ಸರ್ಕಾರಕ್ಕೆ ಅನ್ನುವಂತ ವಿನಂತಿಯನ್ನ ನಾನು ಸಾರ್ವಜನಿಕರಿಗೂ ಮಾಡ್ತಾ ಇದ್ದೀನಿ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ನಡತೊಂದಿಪ್ಪನ ಮಾರ್ನೆಮಿ ಬೊಕ್ಕ ದಸರಾ ಉಚ್ಚಯಡು ಗುರುವಾರ 4ನೇ ದಿನದ ಆರಾಧನೆ ನಡೆತಂಡು ರಾತ್ರಿ ಪುಷ್ಪ ಅಲಂಕಾರ ಮಹಾಪೂಜೆ ಕರೆತದು ಉಚ್ಚಯ ಬಲಿ ನಡಪಾಯಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಉಚ್ಚೇಡು ಬಾರಿ ವಿಶೇಷ ಪಂಡ ಒಂಜಿ ಮಂಗಳೂರು ದಸರಾ ವೈಭವ ಕರಡ್ಡನೆದವು ಕರೆಂಟ್ ಪುಲ್ಪದ ಸಿಂಗಾರ ಕುಡ್ಲ ದಸರಾ ವೈಭವಡು ಬಂಗಾರ ವರ್ಣೂರು ರೈಸುನ ಮಂಟಪಡು ಆದಿಶಕ್ತಿ ನವದುರ್ಗೆ ಬೊಕ್ಕ ಬರುವುದಪ್ಪೆ ಸರಸ್ವತಿನ ಕಣ್ಣು ತಿಂಜ ತುಪ್ಪನವೇ ಒಂಜಿ ಪೊರ್ಲು ಮೇಮನ ಮರ್ಲು ಅಂಚನೆ ಶ್ರೀ ಗೋಕರ್ಣನಾಥ ದೇವಸ್ಥಾನ ಶ್ರೀಕೃಷ್ಣ ಮಂದಿರ ಸಭಾಂಗಣ ಗಂಗಾವತರಣ ಕಾರಂಜಿಕೆದು ಹನುಮಾನ್ ಬೊಕ್ಕ ಶಿರಡಿ ಸಾಯಿ ಮಂದಿರ ಇಂಚ ಸರ್ವಲ ಕರೆಂಟ್ ಬುಲ್ಪುಡು ಸಿಂಗಾರ ಆದ ಊರ ಪರ ಊರ ಭಕ್ತರನ್ನ ತಿರುಗಾಟದಕ್ಲಿನ ಕ್ಷೇತ್ರದಂಚಿ ಒಯ್ತುಂಡು. ಗುರುವಾರ 4ನೇ ದಿನದ ಪೂಜೆದ ಸಂಭ್ರಮ ನಿಲೆವುಡ್ದಿತ್ತಂಡ ಕಾಂಡ್ಯದ ರಾತ್ರಿ ಮುಟ್ಟಲ ಭಾರಿ ಜನ ಬರೊಂದಿತ್ತರ. ಕುದ್ರೋಳಿ ಕ್ಷೇತ್ರಾಭಿವೃದ್ಧಿದ ಸಾರಥಿ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ 4ನೇ ಪೂಜೆಡ್ಲ ಪಾಲ್ಗೊಂಡಿರ. ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಪುಷ್ಪಾಲಂಕಾರ ಪೂಜೆ ಕರೆತದ ಶ್ರೀ ಗೋಕರ್ಣನಾಥೇಶ್ವರ ಬೊಕ್ಕ ಅನ್ನಪೂರ್ಣೇಶ್ವರಿನ ಬಲಿ ಉಚ್ಚಯ ನಡೆತಂಡ.
ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಎಚ್ಎಸ್ ಸಾಯಿರಾಮ್, ಒತ್ತು ಗುರುಕಾರ್ತಿ ಊರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತರ ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಬೊಕ್ಕ ರಡ್ಡು ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿದ್ದಾರೆ. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಶರನ್ನವರಾತ್ರಿದ ಆಚರಣೆ ಭಾರಿ ಸಂಭ್ರಮಡು ನಡೆತೊಂದುಂಡು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರನ ದುಂಬಾಳ್ತಿಡು ನಿಚ್ಚಲ ಕ್ಷೇತ್ರಡು ಸಾಮೂಹಿಕ ಕುಂಕುಮಾರ್ಚನೆ ಬೊಕ್ಕ ಚಂಡಿಕಾಯಾಗ ನಡಪಾವೊಂದುಲ್ಲೆರು. ಮಾರ್ನೆಮಿದ ಮೂಜನೆ ದಿನ ದುರ್ಗಾ ನಮಸ್ಕಾರ ಪೂಜೆ, ಶ್ರೀ ಚಕ್ರ ಪೂಜೆ ನಡಪಾಯಿರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಶರನ್ನವರಾತ್ರಿದ ಆಚರಣೆ ಭಾರಿ ಸಂಭ್ರಮಡು ನಡೆತೊಂದುಂಡು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ದುಂಬಾಳ್ತಿಡು ನಿಚ್ಚಲ ಕ್ಷೇತ್ರಡು ಭಜನಾ ಸಂಕೀರ್ತನೆ, ಸಾಮೂಹಿಕ ಕುಂಕುಮಾರ್ಚನೆ ಬಕ ಚಂಡಿಕಾಯಾಗ ನಡಪಾವೊಂದುಲ್ಲೆರು. ಬುಧವಾರ ಮಾರ್ನಿಮಿದ ಮೂಜನೆ ದಿನದ ಪೂಜೆಗೆ ಅಟ್ಟಣೆ ಮಲ್ತದಿತ್ತೆರ. ಕಾಂಡ ಪಂಚಾಮೃತ ಅಭಿಷೇಕ, ಶ್ರೀ ಕುಂಬೇಶ್ವರಿ ಪೂಜೆ, ಶ್ರೀ ನಾಗದೇವರಿಗೆ ಪೇಡ್ದ ಅಭಿಷೇಕ, ಗುರು ಪೂಜೆ ನಡಪಾದ ಚಂಡಿಕಾಯಾಗ ಸುರುವಾಂಡ. ಶ್ರೀ ಮಹಾಲಕ್ಷ್ಮಿ ದೇವರಿಗೆ ಸಾಮೂಹಿಕ ಕುಂಕುಮಾರ್ಚನೆ ನಡಪಾಯರು. ಕುಂಕುಮಾರ್ಚನೆ ನಡೆದ ಬೊಕ್ಕ ಚಂಡಿಕಾಯಾಗದ ಪೂರ್ಣಾಹುತಿ ಮಧ್ಯಾಹ್ನದ ಮಹಾಪೂಜೆ ಮಲ್ತೆರ. ಊರು ಪರ ಊರ್ಲೆನ ಭಕ್ತರು ಈ ಪೊರ್ತುಡು ಕ್ಷೇತ್ರಡು ಇದ್ದದ ಶ್ರೀ ಮಹಾಲಕ್ಷ್ಮಿ ದೇವಿನ ಇಂಬು ನಟ್ಟೊಂಡೆರ. ಮಧ್ಯಾಹ್ನ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತೆರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಈ ಪೊರ್ತುಡು ನಮ್ಮ ಕುಡ್ಲ ಚಾನಲ್ಗೆ ಉಚ್ಚಯದ ಬಗೆಟ್ ಮಾಹಿತಿ ಕೊಡ್ದು ಶರನ್ನವರಾತ್ರಿ ಅಕೀರಿದ ದಿನ ಅಕ್ಟೋಬರ್ 5 ಗುರುವಾರ ದತ್ತಯಾಗ, ಧನ್ವಂತರಿ ಹೋಮ, ಚಂಡಿಕಾಯಾಗ ನಡಪಾವುಂಡು ಮಧುಕರಿ ಸೇವಿನ ತಾನು ಆನಿ ವಿಶೇಷವಾದ ಸಂದಾಯರವುಳ್ಳೆ ಊರು ಪರ ಊರ್ದ ಭಕ್ತಿರಿಂದೆಟ್ ಪಾಲ್ದತನೊಡೊಂದು ಕೇನುಂಡೆರ. ಬೈಯಗ್ ದೀಪ ಪ್ರತಿಷ್ಠೆ, ದುರ್ಗಾ ನಮಸ್ಕಾರ ಪೂಜೆ, ಶ್ರೀ ಚಕ್ರ ಪೂಜೆ ಬೊಕ್ಕ ಶ್ರೀ ಲಲಿತಾ ಸಹಸ್ರ ನಾಮಾರ್ಚನೆ ಮಹಾಪೂಜೆ ನಡೆತಂಡು. ಈ ಮದಕರಿ ಭಿಕ್ಷೆಯಲ್ಲಿ ಪಡ್ಕೊಂಡಂಥ ಮಂತ್ರಾಕ್ಷತೆ, ಅಕ್ಷಯದ ಮಂತ್ರಾಕ್ಷತೆ ಅನ್ನುವಂಥ ಕೀರ್ತಿ ಕೂಡ ಈ ಕ್ಷೇತ್ರಕ್ಕೆ ಇರುವುದರಿಂದ ಇಲ್ಲಿಯ ಮಂತ್ರಾಕ್ಷತೆಯಲ್ಲಿ ಆ ಸ್ವಾಮಿಯ ಅನುಗ್ರಹ ಮತ್ತು ದತ್ತಾತ್ರೇಯ ಶ್ರೀ ಗುರುಗಳ ಅನುಗ್ರಹದಿಂದ ಇವೆಲ್ಲವೂ ಚೆನ್ನಾಗಿ ನಡೀತಾ ಇದೆ. ಮಾನವೀಯ ಮೌಲ್ಯದ ಬದುಕು ಮತ್ತು ಸಾಮರಸ್ಯದ ಸಂದೇಶವೇ ಮದಕರಿಯ ಉದ್ದೇಶ. ಎಲ್ಲರೂ ಭಾವೈಕ್ಯತೆಯಲ್ಲಿ, ಐಕ್ಯಮತ್ಯದಲ್ಲಿ ನಡೆಸಬೇಕಾದಂಥ ಈ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಅವಿರತವಾಗಿ ನಡೀತಾ ಇದೆ. ಮಕ್ಕಳಿಗೆ ಒಳ್ಳೆಯ ಸಂದೇಶ ಕೊಡತಕ್ಕಂಥ ಗುರುಭಕ್ತಿಯ ಮೂಲಕ ಇಡೀ ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಒಂದು ಪ್ರಯತ್ನ ಕೂಡ ಈ ಮದಕರಿ ಭಿಕ್ಷೆಯಲ್ಲಿ ನಡೀತಾ ಇದೆ. ಇಲ್ಲಿ ಕ್ಷೇತ್ರಕ್ಕೆ ಬರತಕ್ಕಂಥ ಎಲ್ಲರಿಗೂ
ಆ ಮಾತಾಯ ಮತ್ತು ದತ್ತಾತ್ರೇಯ ಅನುಗ್ರಹ ಇರಲಿ. ಇತ್ತೆ ಎಲ್ಲಿ ಒಂಜಿ ಇಡೀ ವಿರಾಮದ ಬೊಕ್ಕ ನನ್ನ ರಾತ್ರಿ ಸುದ್ದಿಲು ಯಕ್ಷಗಾನದಂಚಿನ ಕಲೆಕ್ ದುಂಬು ರಾಜಾಶ್ರಯ ಇತ್ತಂಡು ಅಂಡ ಇತ್ತೆ ದೇವಸ್ಥಾನಲಿನ ಆಶ್ರಯ ಅಗತ್ಯ ಅಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದ ತಾಪಕರು ಪಟ್ಲ ಸತೀಶ್ ಶೆಟ್ಟಿ ಪಂತರು ಕೊಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಯಕ್ಷಗಾನ ಬೊಕ್ಕ ನಾಟಕ ತರಬೇತಿ ಕೇಂದ್ರ ಉದಿಪನ ಮಲ್ತದು ಆರ್ಪಾತಿರಿಯರು. ಕುಟ್ಲದ ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಸಾಯಿ ಶಕ್ತಿ ಕಲಾ ಬಳಗದ ನೆಲೆಟ್ ಶ್ರೀ ಶಿರಡಿ ಮಂದಿರದ ವೇದಿಕೆಡ್ ನಾಟಕ ಬೊಕ್ಕ ಯಕ್ಷಗಾನ ತರಬೇತಿದ ಉದಿಪನ ಕಾರ್ಯಕ್ರಮ ನಡೆತಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕರು ಪಟ್ಲ ಸತೀಶ್ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತೆರು. ಸತೀಶ್ ಶೆಟ್ಟಿ ಪಾತಿಡ್ದು ಯಕ್ಷಗಾನ ಬೊಕ್ಕ ನಾಟಕ ತರಬೇತಿ ಕೇಂದ್ರನು ಉರುವ ಚಿಲಿಂಬಿದ ಸಾಯಿಬಾಬಾ ಮಂದಿರಡು ಸುರುಮಲ್ತಿನ ಭಾರಿ ಸಂತೋಷ ಆತಂಡು ಯಕ್ಷಗಾನದಂಚಿನ ಕಲೆಕ್ ದೇವಸ್ಥಾನಲಿನ ನಿಲೆ ಅಗತ್ಯವಾದ ಬೋಡೆ ಬೋಡು ಈ ದುಂಬುದ ಕಾಲುಡು ರಾಜಾಶ್ರಯ ಇತ್ತಂಡು ಇತ್ತೆ ಧಾರ್ಮಿಕ ಕೇಂದ್ರಲಿನ ಆಶ್ರಯ ಬೋರ್ಡ್ ಆತಂಡು ಅಂಚಾದ ಸಾಯಿ ಮಂದಿರದ ಸಾಯಿ ಶಕ್ತಿ ಕಲಾ ಬಳಗದ ಕಾರ್ಯ ಸರ್ವೆರ್ಲ ಮೆಚ್ಚಿನ ಒಂದು ಆರ್ಪಂಡೆರ. ಒಂದು ಬೆರಳೆಣಿಕೆ, ಒಂದು 2-3 ಜನರಲ್ಲಿ ಸಮರ್ಥವಾಗಿ ನಾಟ್ಯ ಕಲಿಸುವಂತ ಒಂದು ಗುರು ಅಂತ ಕೇಳಿದ್ರೆ ರಕ್ಷಿತ್ ಶೆಟ್ಟಿ ಅವರು. ಅದನ್ನು ಬಹಳ ಪ್ರಾಮಾಣಿಕವಾಗಿ ನಾವು ಹೇಳಬಹುದು. ಅಂಥವರೇ ಇಲ್ಲಿಗೆ ಒದಗಿದ್ದಾರೆ ಅಂತ ಹೇಳಿದ್ರೆ ಇದು ಸಾಯಿಬಾಬನ ಸಂಕಲ್ಪವೇ ಸರಿ. ನೋಡೋಣ, ಅವರ ಕೈಯಲ್ಲಿ ಮಾಡಿಸ್ಲಿ, ವಿಶ್ವಾಸಣ್ಣ ಹಾಗೂ ಲವಣಕ್ಕನ ಕೈಯಲ್ಲಿ ಮಾಡಿಸ್ಲಿ. ಎಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಲೀಲಾಕ್ಷಣ್ಣ ಅವರು ನೋಡ್ಲಿಕ್ಕೆ ಎಷ್ಟು ಸಿಂಪಲ್ ಆದರೂ ಕೂಡ ಎಲ್ಲ ರೀತಿಯ ಕಲೆಗಳಿಗೆ ಅಥವಾ ಬೇರೆ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಅತೀವ ಪ್ರೋತ್ಸಾಹ ನೀಡುವಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಲೀಲಾಕ್ಷ ಕರ್ಕೇರವರು. ಅವರು ಕೂಡ ಇವತ್ತು ವೇದಿಕೆಗೆ ಸೇರಿಕೊಂಡಿದ್ದಾರೆ. ನವನಿತನ್ನ ಹೇಗೂ ನಮ್ಮ ಜೊತೆನೇ ಎಲ್ಲಿ ಏನೇ ಕಾರ್ಯಕ್ರಮ ಆದರೂ ನವನಿತರಣದ ಉಪಸ್ಥಿತಿ ಮತ್ತು ಅವರ ಒಂದು ಸಹಕಾರ ಇದ್ದೇ ಇರ್ತದೆ. ನಿಸ್ವಾರ್ಥವಾದ ಸಹಕಾರ ಅವರದ್ದು ಇದ್ದೇ ಇರ್ತದೆ. ಅಂಥದ್ರಲ್ಲಿ ನಮ್ಮ ಹಿರಿಯವರು ಶಂಭುಶೆಟ್ಟರು ಕೂಡ ಸೇರಿಕೊಂಡಿದ್ದಾರೆ, ಗಿರೀಶ್ ನಾವಟರು ಹಾಗೂ ರಕ್ಷಿತ್ ಶೆಟ್ಟಿಯವರೇ. ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ 100 ಅಲ್ಲ, ಇದು 1000ವರೆಗೆ ಹೋಗಬೇಕು. ನೀವು ಇನ್ನು ಬೇರೆ ಕಡೆ ಕ್ಲಾಸ್ ಕೊಡ್ಬೋದು, ಇಲ್ಲೇ ಕ್ಲಾಸ್ ಕೊಡುವ ಹಾಗೆ ಆಗಬೇಕು. ಅಷ್ಟು ವಿದ್ಯಾರ್ಥಿಗಳಲ್ಲಿ ನಿಮ್ಮ ಮೂಲಕ ಸಿದ್ಧರಾಗಲಿ ಅಂತ ಹೇಳುತ್ತಾ, ನಾಟ್ಯಗುರು ರಕ್ಷಿತ್ ಶೆಟ್ಟಿ ಪಡ್ರೆ ಪಾತಿಡ್ದು ಸಾಯಿ ಮಂದಿರುಡು ಯಕ್ಷಗಾನ ತರಬೇತಿ ಕೇಂದ್ರ ಸುರುಮಲ್ತಿ ನಡೆದವರ ಆಟದ ಕಲ್ಪನಾ ಉಮೇದ ಇತ್ತಿನಕ್ಲೆಗ್ ಒಂದೊಂಜಿ ಬಂಗಾರದ ಅವಕಾಶ. ಈ ಅವಕಾಶ ಎಡ್ಡೆ ರೀತಿಯಡು ಗಳಿಸೊಂದು ಎಡ್ಡೆ ಕಲಾವಿದರಾದ ಮಿತ್ತು ಬರಡೊಂದು ಎಡ್ಡೆ ಪುವೇಕಿಯರು. ಈ ಪುಣ್ಯಕ್ಷೇತ್ರ ನನಗೊಂದು ತರಬೇತಿ ನೀಡುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸರ್. ನವಾಜ್ ಸರ್ ಫೋನ್ ಮಾಡುವಾಗ ಫಸ್ಟಿಗೆ ನಾನು ಯಕ್ಷಗಾನ ಬೇರೆ ಕಡೆಯಲ್ಲಿ ಕ್ಲಾಸ್ ಉಂಟು, ಇಲ್ಲಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಒಮ್ಮೆ ಇತ್ತು, ಮಾಡುವುದಾ ಬೇಡ ಅಂತ. ಲಾವಣ್ಯ ಮೇಡಮ್ ಸಹ ಕಾಲ್ ಮಾಡಿದ್ರು, ಸರ್ ಇಲ್ಲಿ ಕ್ಲಾಸ್ ಆಗಬೇಕು, ಹೇಗೆ ಬರ್ತೀರಾ ಅಂತ. ಮಂಗಳೂರಲ್ಲಿ ಎಲ್ಲಿಯೂ ನನ್ನ ಆಸುಪಾಸಲ್ಲಿ ಕ್ಲಾಸ್ ಇಲ್ಲ, ಇಲ್ಲಿ ಒಂದು ಕ್ಲಾಸಿಗೆ ಅವಕಾಶ ಸಿಕ್ಕಿದೆ. ಮತ್ತು ಮಂಗಳೂರಿನ ಜನತೆಗೆ ಒಂದು ಸುವರ್ಣ ಅವಕಾಶ ಯಕ್ಷಗಾನವನ್ನು ಕಲಿಯುವುದಕ್ಕೆ ಮತ್ತು ನಾಟಕವನ್ನು ಕಲಿಯುವುದಕ್ಕೂ ನನಗೂ ಒಂದು ಸುವರ್ಣ ಅವಕಾಶ. ಈ ಹೊತ್ತನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೇಡಮ್ ನಿಮ್ಮ ಆಸೆ ಏನುಂಟು, ಯೋಜನೆ ಏನುಂಟು, ಕನಸು ಏನುಂಟು, ಅದನ್ನು ಪೂರ್ತಿಗೊಳಿಸಲಿಕ್ಕೆ ನನ್ನ ಸಹಕಾರ ಎಷ್ಟುಂಟು ಖಂಡಿತವಾಗಿ ನಾನು ನೀಡಿದ್ದೇನೆ. ಅಷ್ಟೇ ಅಲ್ಲ, ಮತ್ತೊಂದು ಸಂತೋಷ, ಇವತ್ತು ಈ ಯಕ್ಷಗಾನ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ನನ್ನ ಸರ್ ಗುರುಗಳು ಗಿರೀಶ್ ನಾವಡ ಸರ್, ನಾನು 7ನೇ ಕ್ಲಾಸಲ್ಲಿರುವಾಗ ಯಕ್ಷಗಾನ ರಂಗ ಪ್ರವೇಶ ಮಾಡಿದ್ದು, ಹಂಸನಾಗಿ ರಂಗ ಪ್ರವೇಶ ಮಾಡಿದ್ದು. ನಮ್ಮ ಸರ್ ಬಹಳ ಪಾಪ, ಒಮ್ಮೆ ನನಗೆ ಜೋರು ಮಾಡಿದ್ದಿಲ್ಲ, ಅದು ನಾನು ಹಾಗಲ್ಲ, ನಾನು ತುಂಬ ಜೋರು ಮಾಡ್ತೇನೆ. ಆಮೇಲೆ ಪ್ರತಿಯೊಂದು ಪಾತ್ರಗಳಿಗೂ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ನನಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಎಳವೆಯಲ್ಲೇ ಮೇಳದ ಕಲಾವಿದರ ಜೊತೆಯಲ್ಲಿ ವೇಷ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಸರ್. ಆಗ ಒಂದು ಮಾತು ಹೇಳಿದರು, ಬಹುಶಃ ಇಂಜಿನಿಯರು ಆಫೀಸರ್ ಆಗ್ತಿದ್ರೆ ಆ ಕ್ಷೇತ್ರಕ್ಕೆ ನಾನು ಸೀಮಿತ ಆಗ್ತಿದ್ದೆ. ಯಕ್ಷಗಾನ ಕಲಾವಿದನಾದ ಮೇಲೆ ಎಲ್ಲ ಕಡೆ ಮನ್ನಣೆ, ಪ್ರೋತ್ಸಾಹ ಇದೆಲ್ಲವೂ ನನಗೆ ಸಿಕ್ಕಿದೆ. ಇದಕ್ಕೆಲ್ಲ ನನ್ನ ಗುರುಗಳು ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ.
ಯಕ್ಷಗಾನ ಬೊಕ ನಾಟಕ ಕ್ಷೇತ್ರಡು ಸಾಧನೆ ಮಲ್ತದಿನ ಹಿರಿಯರು ಶಂಭು ಶೆಟ್ಟಿ ಬೊಕ ಗಿರೀಶ್ ನಾವಡೇರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆರ, ದುಂಬುದ ಶಾಸಕರ ಜೆಆರ್ ಲೋಬೋ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರ ಕದ್ರಾ ನವನೀತ ಶೆಟ್ಟಿ, ಉರುವ ಚಿಲಿಂಬಿ ಸಾಯಿ ಮಂದಿರ ಟ್ರಸ್ಟ್ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್, ಲಾವಣ್ಯ ವಿಕೆ ದಾಸ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರ. ಕುಡ್ಲ ಮಾರ್ನಿಮಿ ಕಟ್ಟೆದ ಅಪ್ಪೆ ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರಕಾಳಿಯ ಅಮ್ಮನ ಕ್ಷೇತ್ರಡು ಮಾರ್ನಿಮಿದ ಉಚ್ಚಯ ನಡತುಂಡು. ಶ್ರೀದೇವಿನ ಅನುಷ್ಠಾನಕರ್ತಿರು ಜ್ಯೋತಿಷ್ಯ ವಿದ್ವಾನ್ ದೈವಜ್ಞ ಕರ್ಣ ಜ್ಯೋತಿಷ್ಯರಣ ದುಂಬಾಳ್ತಿಡು ಸಾರ್ವಜನಿಕ ದುರ್ಗ ನಮಸ್ಕಾರ ಪೂಜೆ ನಡಪಾಯಿರು. ಶ್ರೀದೇವಿ ಆದಿಶಕ್ತಿ ಪಾರ್ವತಿ ಪರಮೇಶ್ವರಿನ ಇಸೇಸ ಆರಾಧನೆದ ತುಳುನಾಡ ಮಾರ್ನಿಮಿಡ್ ಶಿವಶಕ್ತಿ ಕೇಂದ್ರಲೆಡ್ ಭಾರಿ ಭಕ್ತಿ ಶ್ರದ್ಧೆಡ್ ಲೋಕ ಕಾಪುನಾಪ್ಯನ ಆರಾಧನೆ ಮಲ್ತೊಂದು ಬೈತೆರ. ರಕ್ಕಸೆರ್ನ ಬಿದೆಮುತ್ತಾಯಿ ಚಂಡಿ ಚಾಮುಂಡಿನ ಏವ್ರದ ಒಸೆಯನು ತಗ್ಗಾಯರ 9 ದಿನದ ಆರಾಧನೆ ಮಲ್ತದು. ಅಕ್ಕೇರಿಗೆ ಶ್ರೀದೇವಿ ಪತ್ತನ ಆಯುಧಲೆಗೆ ಪೂಜೆ ಮಲ್ತದ ಗೆಂದಿನ ಗೆಲ್ಮೆದ ವಿಜಯದಶಮಿ ಮೆರವಣಿಗೆ ನಡಪಾವನ ಸಂಪ್ರದಾಯ ನಡತು ಬೈದಂಡ. ಕಾರ್ಣಿಕದ ಶಕ್ತಿಗೆ ಪುದರ್ಪೊಯ್ ನಕ್ಷತ್ರ ದೇವಿನ ಸನ್ನಿಧಾನಗು ಬತ್ತದ ಪ್ರಾರ್ಥನೆ ಮಲ್ತದ ಪರಕೆ ಪಣ್ಣಿನ ಇಷ್ಟಾರ್ಥ ನಡಪಾದ ಕುರ್ಪಿನ ಕುಡ್ಲ ಮಾರ್ನಿಮಿ ಕಟ್ಟದ ಅಪ್ಪೆ ಶ್ರೀದೇವಿ ಪತ್ಯಂಗಿರ ವಿಪರೀತ ಮಹಾಭದ್ರಕಾಳಿ ಅಮ್ಮನ ಕ್ಷೇತ್ರಡು ದೇವಿನ ಅನುಷ್ಠಾನಕರ್ತರಾದುಪ್ಪುನ ಜ್ಯೋತಿಷ್ಯ ವಿದ್ವಾನ್ ದೈವಜ್ಞ ಕರಣ್ ಜ್ಯೋತಿಷ್ಯರ್ನ ದುಂಬಾಳ್ತಿಡ್ ಮಾರ್ನಿಮಿದ 9 ದಿನ ಕಾಲ ಇಸೇಸ ಆರಾಧನೆ ನಡತೊಂದಿದ್ದದ ಸಾರ್ವಜನಿಕ ದುರ್ಗಾ ನಮಸ್ಕಾರ ಪೂಜೆ ಗಡ್ತಡ್ ನಡತಂಡ. ಸಹಸ್ರ ನಾಮಾರ್ಚನೆ, ಭಜನೆ, ಯಕ್ಷಗಾನ, ನಾಟ್ಯ ಸೇವೆದ ಒಟ್ಟಿಗೂ ಕಾರ್ಯಕ್ರಮ ನಡೆತಂಡ. ಶಾಸಕರು ವೇದವ್ಯಾಸ ಕಾಮತ್, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನಾಯಕರು ಶರಣ್ ಪಂಪ್ವೆಲ್, ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿದ್ದೇಗೌಡ, ಪಾಲಿಕೆ ಸದಸ್ಯರು ಭರತ್, ಶೈಲೇಶ್ ಶೆಟ್ಟಿ, ಡಾಕ್ಟರ್ ಈಶ್ವರ ಕೀರ್ತಿ, ಉದ್ಯಮಿ ದಿವಾಕರ್ ದಾಸ್ ನೇರ್ಲಾಜೆ, ಭುಜಂಗ ಕುಲಾಲ್, ಊರಾಪರ ಊರ್ಲೆನ ಭಕ್ತರು ಪಾಲ್ದೊಂದು ಶ್ರೀದೇವಿ ಪತ್ಯಂಗಿರ ವಿಪರೀತ ಮಹಾಭದ್ರಕಾಳಿನ ಇಂಬು ನಟ್ಟೊಂಡಿರ. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಉಚ್ಚಿಲ ದಸರಾ ನಡತೊಂದಿತ್ತಿದ್ದು ಗುರುವಾರ 4ನೇ ದಿನದ ಪೂಜೆ ಭಾರಿ ಸಂಭ್ರಮಡು ನಡತಂಡ. ಮಾಹೆ ಕುಲಾಧಿಪತಿ ಎಚ್.ಎಸ್. ಬಲ್ಲಾಳ್ ಭೇಟಿ ಕೊಡ್ತಿದ್ದಾರೆ. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಉಚ್ಚಿಲ ದಸರಾ ನಡತೊಂದಿತ್ತದ ಗುರುವಾರ 4ನೇ ದಿನದ ಪೂಜೆ ಭಾರಿ ಸಂಭ್ರಮ ನಡತಂಡ. ಶ್ರೀ ಮಹಾಲಕ್ಷ್ಮಿ ನವದುರ್ಗೆ ಬೊಕ ಶ್ರೀ ವಾಣಿ ವಾಗ್ದೇವಿ ಬರುವುದಪ್ಪ ಸರಸ್ವತಿ ಶಾರದೆಗೆ ಮಹಾಪೂಜೆ ನಡಪಾದ ಇಸೇಸ ಆರಾಧನೆ ಮಲ್ತೆರ. ಕಾಂಡೆ ಉದಯ ಪೂಜೆ, ಚಂಡಿಕಾ ಹೋಮ, ಭಜನಾ ಸಂಕೀರ್ತನೆ, ನವದುರ್ಗೆಯರಿಗೆ ಒಟ್ಟುಗು ಮಂಗಳಾರತಿ, ಮಹಾಪೂಜೆ ನಡತಂಡ. ರಾತ್ರಿ ಮಹಾಪೂಜೆ ಶ್ರೀ ಕುಮಾರಿ ಕಲ್ಪೋಕ್ತ ಪೂಜೆದ ಒಟ್ಟುಗು ಸಾರುಜನ ಪುಂಜೋಲೆಡ್ದು ಸಾಮೂಹಿಕ ಕುಂಕುಮಾರ್ಚನೆ ನಡತಂಡ. ಭರತನಾಟ್ಯ, ಜನಪದ ನಲಿಕೆ ಇಂಚ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಲು ಮೂರ್ದು ಬತ್ತಂಡ. ಊರಾಪರ ಊರ್ಲೆನ ಭಕ್ತರು ಮಾರ್ನಿಮಿ ಬೊಕ್ಕ ದಸರಾ ಉಚ್ಚೇಡು ಪಾಲ್ದೆ ಮಾಹೆ ಕುಲಾಧಿಪತಿ ಎಚ್.ಎಸ್. ಬಳ್ಳಾಲ್ ಬಕಾರನ ಬುಡದಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಜಿ ಶಂಕರ್ ಕ್ಷೇತ್ರದಲ್ಲಿ ಕೊಡು ಮರ್ಯಾದೆ ಮಲ್ತೆರ. ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರ ವಾಸುದೇವ ಸಾಲ್ಯನ್, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ಗುಂಡು ಅಮೀನ್, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರ ಜೆಎಸ್ಸಿ ಕೋಟ್ಯಾನ್ ಬಕ ಪದಾಧಿಕಾರಿಗಳು ಸದಸ್ಯರ ಮಾತ ಪಾಲ್ದೊಂಡಿರ. तेरा नेरी तेरा नेरी मेरू ಶಾರದೆಗೆ ಧರ್ಮ ಪನ್ಪುನವು ಇಜ್ಜೆ ಶಾರದೆ ಬಂಡ ಬರು ಮಾತೆರೆಗ್ಲ ಬೋರ್ಡೊಂದು ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತೆರ್ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವದ 4ನೇ ದಿನದ ಧಾರ್ಮಿಕ ಸಭೆಟ್ ಪಾಲ್ದೊಂದು ಅರ್ಪಾತಿರಿಯರು. ಕುಡ್ಲದ ಕಾಸ್ಟೆಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನಿಲೆಟ್ ನಡತೊಂದುಪ್ಪುನ ಮಂಗಳೂರು ಶಾರದೋತ್ಸವ ಶತಮಾನೋತ್ಸವ ಸಭಾ ಕಾರ್ಯಕ್ರಮಟು ಕರಿದುಪೋಯಿನ ಸಾಧಕರನ್ನ ನೆಂಪು ಮಂತೊಂದುಲ್ಲೆರ. ಉಳ್ಳಾಲ ಶ್ರೀನಿವಾಸ ಮಲ್ಯ, ವಾಮನ ಕುಡ್ವ, ಮಣೇಲ್ ಶ್ರೀನಿವಾಸ ನಾಯಕ್ ಅಂಚನೆ ಗುರುವಾರ ಪಿ ಮಂಜುನಾಥ ಪೈ ಗಣಪತಿ ಪೈಕ್ಲೆನ ನೆಂಪು ಮಂತೊಂದು ಧಾರ್ಮಿಕ ಸಭೆ ಸುರುವಾಂಡ. ಮಲ್ಲಪಿನ್ಯರ್ ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾತಿರ್ದು ರಥಬೀದಿ ವೆಂಕಟರಮಣ ದೇವಸ್ಥಾನಡು ಪ್ರತಿದಿನಲ ಒಂಜತ್ತು ಒಂಜಿ ಕಾರ್ಯಕ್ರಮಲು ನಡತೊಂದೇ ಉಪ್ಪುಂಡು ಶಾರದೆಗ್ ಧರ್ಮ ಪನ್ಪುನ ವಿಜ್ಜಿ
ಶಾರದೆ ಪಂಡ ಬರವು ಮಾತ್ರೆಗ್ಲ ಬೋರ್ಡು ಶೃಂಗೇರಿಗೆ ಅಕ್ಷರಾಭ್ಯಾಸಗೂ ಜೋಕ್ಲೆನ್ಲೆ ತುಂದು ಪೋಪನ ನಿಕ್ಲು ತೂದಿಪ್ಪರ್ ಜಿಎಸ್ಪಿ ಸಮಾಜ ಭಾರಿ ದೈವ ಭಕ್ತರು ಶಾಂತಿ ಪ್ರಿಯರು ಕಾರ್ಯಕ್ರಮಲಿಗೆ ಪೊಲೀಸರನ್ನ ಅಗತ್ಯ ಬುರುಜಿಂದ ಅರ್ಪಂಡ್ಯರ. ಇಲ್ಲಿ ಹಳ್ಳಿಯಲ್ಲೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಯಾವ ಮಟ್ಟಕ್ಕೆ ನಡೆಯುತ್ತೆ ಅಂದರೆ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಎಷ್ಟೋ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಪ್ರಾಯೋಜಕದಲ್ಲೂ ನಡೆಯುವಂಥದ್ದು ಕಷ್ಟ ಇದೆ. ಅಷ್ಟು ವಿಜೃಂಭಣೆಯಿಂದ ಇಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡುವಂಥದ್ದು. ಮತ್ತು ಎಷ್ಟೋ ಕುಟುಂಬಕ್ಕೆ ಸೀಮಿತವಾಗಿರುವಂತಹ, ಅಂದರೆ ಕುಟುಂಬದವರೇ ಖರ್ಚು ಮಾಡಿ ಕಟ್ಟುವಂಥ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳಿಗಿಂತ ದೊಡ್ಡದಾಗಿ ಕಟ್ಕೊಂಡಿರುವಂಥದ್ದು, ಮತ್ತು ಅಷ್ಟೇ ಕಟ್ಟುನಿಟ್ಟಾಗಿ ಎಲ್ಲ ಆಚರಣೆಗಳು ಮಾಡ್ತಿರುವಂಥದ್ದು ನಾವಿಲ್ಲಿ ನೋಡಿದ್ದೀವಿ. ಇದು ಮಂಗಳೂರು ನಿಜವಾಗ್ಲೂ ಪರಶುರಾಮ ಸೃಷ್ಟಿ ನಗರ ಅಂತ ಹೇಳ್ತಾರೆ, ಪರಶುರಾಮ ಸೃಷ್ಟಿಯ ಬೀಡು ಅಂತ ಹೇಳ್ತಾರೆ ಕರಾವಳಿಯನ್ನು. ಅದು ಅಕ್ಷರಶಃ ಸತ್ಯ ಇರ್ಬೋದು. ಈ ಭೂಮಿಲಿ ಧಾರ್ಮಿಕತೆ ಇದೆ, ಸಾಂಸ್ಕೃತಿಕ ನೆಲೆಗಟ್ಟಿದೆ, ಮತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯ ಶಾಂತಿಪ್ರಿಯ ನಾಗರಿಕರು ಕೂಡ ಇದ್ದೀರಿ. ನನೂರಿ ಮಲ್ಲಬಿನ್ನೆರ ಮುಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ ಅತುಲ್ ಕುಡ್ವಾ ಪಾತಿರ್ದ ಎಂಗ್ಲನ ಸಮಾಜದ ಪುದರಡೆ ಸರಸ್ವತಿನ ಬಗೆಟ್ಟು ಗೊತ್ತಾಪಂಡು ಸಾರಸ್ವತ ಮುನಿ ಪರಂಪರೆಡು ಬದ್ದಿನ ಸಮಾಜ ಒಂದು ಒರ್ಮದಿನದ ದೇವಿನ ಆರಾಧನೆ ಮಾತಾ ಕಡೆಟ್ ನಡತಂಡಲ ಎಂಕುಲು ಮೂರ್ತಿ ಪ್ರತಿಷ್ಠೆ ಮಲ್ಪಿನಿ ಮೂಲ ನಕ್ಷತ್ರದಾನಿ ಸರಸ್ವತಿನ ಜ್ಞಾನದ ಕೃಪೆ ನಂಕಾವಡೊಂದು ಕಡೆತ ಮೂಜಿ ದಿನ ಆರಾಧನೆ ಮಲ್ಪುವ ಮೂರ್ತಿ ಇಜ್ಜಂಡಲ ಬೂಕುದಿದ್ದು ಪೂಜೆ ಮಲ್ತಿ ಬೊಕ್ಕ ಮೂಜಿ ದಿನಲ ಶಾರದಾ ಪೂಜೆ ನಡಪಾವಣೊಂದು ಆರ್ಪಂಡ್ಯರ. ದೇವಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಹಾಗೂ ಜ್ಞಾನಶಕ್ತಿ ಕೊಡುವವಳವರು. ನಮಗೆ ಜ್ಞಾನದ ಒಂದು ವಿಶೇಷ ಅವಳ ಅನುಗ್ರಹ ಆಗಬೇಕು, ಅವಳ ಕೃಪೆ ಯಾವಾಗಲೂ ಆಗಬೇಕು ಅಂತ ಹೇಳಿ ಶಾರದಾ ಮಾತೆಯ ಒಂದು ವಿಶೇಷ ಪೂಜೆಯನ್ನು ನಾವು ನವರಾತ್ರಿಯ ಕಡೆಯ 3 ದಿನ ಮಾಡ್ತೇವೆ. ಕೆಲವು ದೇವಸ್ಥಾನಗಳಲ್ಲಿ ಶಾರದಾ ವಿಗ್ರಹ ಇಲ್ಲದೇ ಇರ್ಬೋದು, ಆದರೆ ಶಾರದಾ ಪೂಜೆ ಖಂಡಿತ ನಡೀತದೆ. ವಿಗ್ರಹ ಇಟ್ಟು ಪೂಜೆ 100 ವರ್ಷ ಆಗಿರ್ಬೋದು, ಆದರೆ ಶಾರದಾ ಪೂಜೆ ಅನಂತಾನಂತ ಕಾಲದಿಂದಲೂ ನಾವು ಮಾಡಿ ಬರ್ತಾ ಇದ್ದೇವೆ. ಸಾಧಕರಿಗೆ ಒಕ್ಕ ಮಂಗಳೂರು ಶಾರದೋತ್ಸವಗಾದ ಸೇವೆ ಸಂದಾಯನಗಳಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರದ ಟ್ರಸ್ಟಿ ಡಾಕ್ಟರ್ ಅಶೋಕ್ ಪ್ರಭು, ಮಾರೂರು ಟೂಲ್ ಸಂಸ್ಥೆದ ಸುಧೀರ್ ಪೈ, ಕುಡ್ಲ ಕೆಎಂಸಿದ ಕಾರ್ಡಿಯೋಲಜಿಸ್ಟ್ ಡಾಕ್ಟರ್ ನರಸಿಂಹ ಪೈ, ಉದ್ಯಮಿ ಲೈನ ವೆಂಕಟರಾಯ ಮಲ್ಯ, ನಾಗರಾಜ ಪೈ, ವಾಸುದೇವ ಶೆಣೈ ಬೊಕ್ಕ ಕುಡ್ಲ ಕೆಎಂಸಿದ ರಾಕೇಶ್ ದರ್ಶನ್ ಬಿನ್ನರಾದ ಪಾಲ್ಪಡೆದಿದ್ದರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದು ಪುನಃ ಮಾರ್ನೆಮಿ ಬೊಕ್ಕ ಕುಡ್ಲ ದಸರಾ ಉಚ್ಚೈಡು 5ನೇ ದಿನ ಶುಕ್ರವಾರ ಚಂಡಿಕಾ ಹೋಮ ನಡಪಾಯಿರು. ಕಾಂಡೆ ಸುರು ಆಯ್ನ ಚಂಡಿಕಾ ಹೋಮ ಮಧ್ಯಾಹ್ನ ಪೂರ್ಣಾಹತಿ ಆಂಡು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಬೊಕ್ಕ ದಸರಾ ಉಚ್ಚಯ ನಡತೊಂದಿತ್ತದ ನಿಚ್ಚಲ ಧಾರ್ಮಿಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಲು ನಡತೊಂದುಂಡು. ಆದಿಶಕ್ತಿ ಪಾರ್ವತಿ ಪರಮೇಶ್ವರಿ ಚಂಡಿಕೆ ಆದ ರೂಪ ತಾಳ್ದ ರಕ್ಕಸರ್ನ ವಿಧಿಮುತ್ತಾಯಿನಾರು ಅರನ ಚಂಡಿಕೆ ಅವತಾರದ ರುದ್ರಕೋಪನು ಶಾಂತಿ ಕನತದ ಅರಿಗೆ ತೃಪ್ತಿ ಉಂಡು ಮಲ್ಪರೆ ಮಾರ್ನಿಮಿತ ಆಚರಣೆಡು ಚಂಡಿಕಾ ಹೋಮ ನಡಪಾದಿರ. ಕುದ್ರೋಳಿ ಕ್ಷೇತ್ರಡು ಮಾರ್ನಿಮಿತ 5ನೇ ದಿನ ಶುಕ್ರವಾರ ಧಾರ್ಮಿಕ ವಿಧಿ ವಿಧಾನಲಿನ್ ಕರಿತದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಬೊಕ ಪದಾಧಿಕಾರಿಲಿದ್ದದ ಕಾಂಡೆ ಚಂಡಿಕಾ ಹೋಮ ಸುರುವಾಂಡ. ಮಧ್ಯಾಹ್ನ ಚಂಡಿಕಾ ಹೋಮದ ಪೂರ್ಣಾಹುತಿ ಮಲ್ತದ ಮಹಾಪೂಜೆ ಕರಿತಿರ. ಊರು ಪರವೂರ್ಲೆನ ಪಾಕ ಜನ ಭಕ್ತಿರು ಈ ಪುಣ್ಯ ಕಜ್ಜಡು ಪಾಲ್ದಿತ್ತುಂಡಿರ. ಕ್ಷೇತ್ರಾಡಳಿತ ಮಂಡಳಿ ಒತ್ತುಗುರು ಕಾರ್ಯರು ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಾಂತಿರ ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್ ಬೊಕ ರವಿಶಂಕರ ಮಿಜಾರ್, ಎಂ ಶೇಖರ ಪೂಜಾರಿ, ಮಹೇಶ್ ಚಂದ್ರ, ಸಂತೋಷ್ ಕುಮಾರ್ ಜೆ ಇಂಚ ಟ್ರಸ್ಟಿಲು ಕ್ಷೇತ್ರ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರುಕಾರ್ತಿ ಡಾಕ್ಟರ್ ಅನುಸೂಯ ಸಾಲ್ಯಾನ್, ಒತ್ತು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಬೊಕ ಸಮಿತಿದ ಸದಸ್ಯರು ಈ ಪೊರ್ತುಡಿದ್ದರು. ಯಾಂಚೈವಾನ್ ಪೃಥಕ್ ಪೃಥಕ್ ಸ್ವಾಹ ದಿವಾನ್ ಉವಾಚ ಸ್ವಾಹ ಓಂ ಮೇ ಬಿಬ್ರಜಾಹರೆ ಜಗ್ದವ್ಯಾಪ್ಯಾಯದ್ರಾವಾರಂ ಬಿಬ್ರಜೇದನಂ ತಥಾ ಪರಿಸ್ಥಾಭಿರೀಶಾನ ದೇವಶಕ್ತಿಭಿಃ ಹೃತಾಮನ್ಯ ಮಹಾಸುರ ಶೀಘ್ರಮಾಗತಾ ಸ್ವಾಹ ತಥಾ
प्रमेकाग्रे शरशक्तिवृष्टिभिः ओम शंखचक्र गदा शांग ग्रहित परमायुधादान होदा भविष्यते शं नो वोषधिर्मणिनो भवन्तु ओम शं देवगोपा ओम इंद्र विश्वस्य राजति शं नो सरस्वती सह देवीरस्तु शम विशाजः शमेदिः शं न सूर्यावृतक्षा पतिभिर्कुह्यमानं गवी देवासो कृतमन्मविन्दन् इंद्र एकं सूर्य एकं यजानते इमं यज्ञं नयत देवता नो सुतारा मदमत्परन्ते अमिते अभ्रतस्यामः मदवन्त ऊर्मिं स्वाहा ॐ अग्निमीले पुरोहितं यज्ञस्यावतीर्णमीव अयक्ष्मा मालस्तेन ईशतामाकशं च ध्रुवा अस्मिन् गोपतौ स्यात् ಇಡಗಿ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು.